ಸ್ಯಾಂಡಲ್ವುಡ್ನಲ್ಲಿ ಈಗಾಗಲೇ ಭಾರಿ ಸದ್ದು ಮಾಡ್ತಾ ಇರುವ ಪೆನ್ಸಿಲ್ ಬಾಕ್ಸ್ ಕನ್ನಡ ಚಲನಚಿತ್ರ ಸದ್ಯದಲ್ಲೇ ತೆರೆ ಕಾಣ್ತಾ ಇದೆ. ದೃಶ್ಯ ಮೂವೀಸ್ ಲಾಂಛನದಲ್ಲಿ ದಯಾನಂದ್ ಎಸ್.ರೈ ನಿರ್ಮಾಣದ ರಜಾಕ್ ಪುತ್ತೂರು ನಿರ್ದೇಶನದ ಪೆನ್ಸಿಲ್ ಬಾಕ್ಸ್ ನವೆಂಬರ್ 29ರಂದು ಬಿಡುಗಡೆಗೊಳ್ಳಲಿದೆ. ಚಿತ್ರಕ್ಕೆ ಯುವ ಗಾಯಕ ಗೀತಾ ಸಾಹಿತಿ, ರಂಗನಟ ರಕ್ಷಣ್ ಮಾಡೂರು, ಚಲನಚಿತ್ರ ನಟಿ ಹಾಗೂ ಕಿರುತೆರೆ ನಟಿ ಸುನೀತಾ ಶೆಟ್ಟಿ, ತುಳು ಕನ್ನಡ ಚಲನಚಿತ್ರ ನಟ ಸೈಮಾ ಫಿಲ್ಮ್ ಅವಾರ್ಡ್ ವಿನ್ನರ್ ರಂಗನಟ ಪ್ರಕಾಶ್ ತುಮಿನಾಡು, ಖ್ಯಾತ ಸಂಗೀತ ನಿರ್ದೇಶಕರಾದ ಗುರುಕಿರಣ್, ನಮ್ಮ ಕುಡ್ಲ ಚಲನಚಿತ್ರದ ನಾಯಕ ನಟ ಪ್ರಕಾಶ್ ಶೆಟ್ಟಿ, ಕನ್ನಡ ಕೋಗಿಲೆ ಖ್ಯಾತಿಯ ಖಾಸಿಂ, ಮಹನ್ಯ, ಉಮಾ ವೈಜಿ ಕೋಲಾರ ಅವರು ಶುಭ ಕೋರಿದ್ದಾರೆ. ಪೆನ್ಸಿಲ್ ಬಾಕ್ಸ್ ಚಿತ್ರದ ಹಾಡುಗಳು ಕೇಳಿದೆ, ಚೆನ್ನಾಗಿ ಹೊಸ ಸಂಗೀತ ನಿರ್ದೇಶಕ ಜಯ ಕಾರ್ತಿ ಅಂತ ಮಾಡಿದ್ದಾರೆ. ಸಾಂಗ್ಸ್ ಚೆನ್ನಾಗಿದೆ. ನನಗೆ ಪರಿಚಯದ ವೈಷ್ಣವಿ ಹಾಡಿದ್ದಾರೆ, ಅಪೇಕ್ಷಾ ಪೈ ಹಾಡಿದ್ದಾರೆ. ಸೊ ಹಾಡುಗಳು ಡೆಫಿನೆಟ್ ಆಗಿ ಮತ್ತೊಮ್ಮೆ ಕೇಳಬೇಕು ಅನಿಸುತ್ತೆ. ಅದರಲ್ಲಿ ಲೀಡ್ ಕ್ಯಾರೆಕ್ಟರ್ ಮಾಡಿದ್ದು ದೀಕ್ಷಾ ರೈ ಅಂತ, ನನಗೆ ವೆರಿ ಟ್ಯಾಲೆಂಟೆಡ್ ಗರ್ಲ್ ಗೊತ್ತು. ಸೊ ಇಡೀ ಟೀಮ್ಗೆ ನಮ್ಮ ತುಂಬ ಐ ಥಿಂಕ್ ಒಳ್ಳೆ ಕಲಾವಿದರನ್ನು ಹಾಕಿ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ರಜಾಕ್ ಪುತ್ತೂರ್ ಅವರು. ಸೊ ವಿಶಿಂಗ್ ದ ಹೋಲ್ ಟೀಮ್ ಆಲ್ ದ ಬೆಸ್ಟ್. ದಯಾನಂದ ರೈ ಬೆಟ್ಟಂಪಾಡಿಯವರ ನಿರ್ಮಾಣದಲ್ಲಿ ರಜಾಕ್ ಪುತ್ತೂರ್ ನಿರ್ದೇಶನದಲ್ಲಿ ಒಂದು ಚಿತ್ರ ತಯಾರಾಗಿದೆ. ಈಗಾಗಲೇ ಪೆನ್ಸಿಲ್ ಬಾಕ್ಸ್ ನೀವು ಕೇಳಿರ್ಬೋದು. ಇದೇ ನವೆಂಬರ್ 29ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ಮುಖ್ಯ ಪಾತ್ರದಲ್ಲಿ ನಮ್ಮ ದೀಕ್ಷಾ ಡಿ ರೈ ಇವರು ಅಭಿನಯಿಸಿದ್ದಾರೆ. ಇದ್ರ ಜೊತೆಗೆ ನನ್ನ ಆತ್ಮೀಯ ಮಿತ್ರರಾದಂಥ ರಮೇಶ್ ರೈ ಕುಕ್ಕೊಳ್ಳಿ ಹಾಗೂ ತುಳುನಾಡ ಮಾಣಿಕ್ಯ ಅರವಿಂದ್ ಬೋಳಾರ್, ನವರಸ ನಾಯಕ ಭೋಜರಾಜ್ ಬಾಮಂಜೂರು ಎಲ್ಲರೂ ಕೂಡ ಅಭಿನಯಿಸಿದ್ದಾರೆ. ಸೊ ಎಲ್ಲರೂ ಈ ಸಿನಿಮಾ ನೋಡಿ ಶುಭ ಹಾರೈಸಿ. ನಾನು ನೋಡ್ತಾ ಇದ್ದೀನಿ, ನಾನು ಬರ್ತಾ ಇದ್ದೀನಿ. ದೃಶ್ಯ ಪ್ರೊಡಕ್ಷನ್ಸ್ ಅವ್ರದ್ದು ಒಂದು ಸಿನಿಮಾ ರೆಡಿಯಾಗಿದೆ, ಪೆನ್ಸಿಲ್ ಬಾಕ್ಸ್ ಅಂತ. ರಜಾಕ್ ಪುತ್ತೂರ್ ಅವರು ಡೈರೆಕ್ಷನ್ ಮಾಡಿರುವಂತಹ ಈ ಒಂದು ಚಿತ್ರ ಇದೇ ಬರುವ 29ನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಈ ಚಿತ್ರದಲ್ಲಿ ಹೆಚ್ಚಿನ ಕಲಾವಿದರು ಕರಾವಳಿ ಭಾಗದವರೇ ಆಗಿರೋದ್ರಿಂದ ಈ ಚಿತ್ರ ತುಂಬ ಯಶಸ್ವಿಯಾಗಲಿ, ಚಿತ್ರ ಶತದಿನ ಆಚರಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಮುಖ್ಯ ಭೂಮಿಕೆಯಲ್ಲಿ ನಮ್ಮ ಆತ್ಮೀಯ ಮಿತ್ರರಾದಂಥ ತುಳು ರಂಗಭೂಮಿಯ ಹಿರಿಯ ನಟರಾದಂತಹ ಶ್ರೀ ರಮೇಶ್ ರೈ ಕುಕ್ಕೊಳ್ಳಿ ಕೂಡ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಅವರಿಗೂ ಕೂಡ ಅವರ ಸಿನಿಮಾ ಜೀವನ ಯಶಸ್ವಿಯಾಗಲಿ. ದೃಶ್ಯ ಮೂವೀಸ್ ದ ಬ್ಯಾನರ್ ದಂಡಾರೆಡ್ಡಿ ಅಂಚಿನ ದಯಾನಂದ್ ಬೆಟ್ಟಪಾಡಿ ಮೇರೆ ನಿರ್ಮಾಣ ಮಂತಿನ ಅಂಚಿನ ರಜಾಕ್ ಪುತ್ತೂರು ಮೇರಿನ ಡಿರೆಕ್ಷನ್ ಒಂದು ಅದ್ಭುತವಾದ ಅಂಚಿನ ಚಿತ್ರ ಬಿಡುಗಡೆ ಒಂದುಂಡು. ಇಂದುವೇ ನವೆಂಬರ್ 29 ತಾರೀಕು ದಾನಿ ಪೆನ್ಸಿಲ್ ಬಾಕ್ಸ್ ಎಸ್ ನೆಕ್ಟ್ ಮಲಮಲ್ಲ ಲೆಜೆಂಡ್ರಿ ಆರ್ಟಿಸ್ಟ್ ನಾಗಲು ಮಾತ್ರ ನಟನ ಬಂದಿದ್ದಾರೆ. ಅರವಿಂದ್ ಬೋಳಾರ್ ಸರ್ ಅವಾರ್ಡು, ಅಂಚನೆ ಭೋಜರಾಜು ವಾಮಂಜೂರು ಸರ್ ಅವಾರ್ಡು, ಅಂಚನೆ ನಮ್ಮ ರಂಗಭೂಮಿ ಕಲಾವಿದರು ಎನ್ನ ಆತ್ಮೀಯರು ರಮೇಶ್ ರೈ ಕುಕ್ಕೊಳ್ಳಿ ಸರ್ಲ ನೆಟ್ಟು ಅದ್ಭುತವಾದ ಅಂಚಿನ ನಟನ ಬಂದಿದ್ದಾರೆ. ಸೊ ಮಾತೆರ್ಲ ಎಲ್ಲಂಚಿನ ಮಾತೆರ್ಲ ಮೂವಿ ತೂಕ ಥಿಯೇಟರ್ ಹೋದು ಸಪೋರ್ಟ್ ಮನ್ಪುಗ ಈ ಒಂದು ಪೆನ್ಸಿಲ್ ಬಾಕ್ಸ್ ಮಲ್ಲ ಮಟ್ಟ ಪುದರ್ ಮನ್ಪಡಂದು. ದೃಶ್ಯ ಮೂವೀಸ್ ತಂಡದಿಂದ ದಯಾನಂದ್ ರೈ ಅವರು ನಿರ್ಮಾಣ ಮಾಡಿರುವಂತಹ, ರಜಾಕ್ ಪುತ್ತೂರ್ ಅವರು ನಿರ್ದೇಶಿಸಿರುವಂತಹ ಪೆನ್ಸಿಲ್ ಬಾಕ್ಸ್ ಇದೇ ತಿಂಗಳ ನವೆಂಬರ್ 29ರಂದು ರಾಜ್ಯದಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಇದರಲ್ಲಿ ಕರಾವಳಿ ಅನೇಕ ದಿಗ್ಗಜರು ನಟಿಸಿದ್ದಾರೆ. ಅದರಲ್ಲಿ ಅರವಿಂದ್ ಬೋಳಾರ್ ಸರ್, ವಾಮಂಜೂರ್ ಸರ್ ಹಾಗೂ ರಮೇಶ್ ರೈ ಕುಕ್ಕರ್ವಳ್ಳಿ ಅಂತವರು ಅನೇಕ ಕಲಾವಿದರು ನಟಿಸಿದ್ದಾರೆ. ನೀವೆಲ್ಲರೂ ಸಿನಿಮಾ ಮಂದಿರಕ್ಕೆ ಹೋಗಿ ಈ ಸಿನಿಮಾವನ್ನು ವೀಕ್ಷಿಸಿ ಎಲ್ಲ ಕಲಾವಿದರಿಗೂ ಹಾಗೂ ತಂತ್ರಜ್ಞರಿಗೂ ಹಾರೈಸಬೇಕಂತ ಬೇಡ್ಕೊಳ್ತೀನಿ. ಡ್ಯಾನ್ಸ್ ಖ್ಯಾತಿಯ ದೀಕ್ಷಾ ಡಿ ರೈ ಅನ್ನೋರು ಪೆನ್ಸಿಲ್ ಬಾಕ್ಸ್ ಅನ್ನೋವಂಥ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ, ಪ್ರಮುಖ ಪಾತ್ರದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ಆಮೇಲೆ ದೃಶ್ಯ ಅನ್ನೋವಂಥ ಒಂದು ಬ್ಯಾನರ್ ಅಡಿಯಲ್ಲಿ ಈ ಚಿತ್ರ ನಿರ್ಮಾಣ ಆಗ್ತಾ ಇದೆ. ಖಂಡಿತವಾಗ್ಲೂ ನಾವೆಲ್ಲರೂ ಆ ಚಿತ್ರಕ್ಕೆ ಸಪೋರ್ಟ್ ಮಾಡೋಣ, ಎಲ್ಲರ ಪ್ರೋತ್ಸಾಹ ಇರಬೇಕು ಅಂತ ಕೇಳ್ಕೊಳ್ತೀವಿ. ದೃಶ್ಯ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ರಜಾಕ್ ಪುತ್ತೂರ್ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಿರ್ತಕ್ಕಂತಹ ಚಿತ್ರ ಪೆನ್ಸಿಲ್ ಬಾಕ್ಸ್ ಚಿತ್ರದ ಒಂದು ಬಿಡುಗಡೆ ಆಗ್ತಾ ಇದೆ. ಸೊ ಅದನ್ನು ದಯವಿಟ್ಟು ಎಲ್ಲರೂ ನೋಡಿ ಅದಕ್ಕೆ ಒಳ್ಳೆಯ ಒಂದು ರೆಸ್ಪಾನ್ಸನ್ನು ನೀಡಿ ಹಾರೈಸಿ ಅಂತ ಕೇಳ್ಕೊತಾ ಇದ್ದೀನಿ. ಆ ತಂಡಕ್ಕೆ ದೃಶ್ಯ ಮೂವೀಸ್ ಬ್ಯಾನರ್ ದಯಾನಂದ್ ಸರ್ ಅವರ ನಿರ್ಮಾಣದಲ್ಲಿ ರಜಾಕ್ ಪುತ್ತೂರ್ ನಿರ್ದೇಶನದ ಡ್ಯಾನ್ಸ್ ಖ್ಯಾತಿಯ ದೀಕ್ಷಾ ರೈ ಅಭಿನಯದ ಪೆನ್ಸಿಲ್ ಬಾಕ್ಸ್ ಚಿತ್ರ ಸದ್ಯದಲ್ಲೇ ರಿಲೀಸ್ ಆಗ್ತದೆ. ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ, ಈ ಚಿತ್ರನ ಗೆಲ್ಲಿಸಿ. ಆಲ್ ದಿ ಬೆಸ್ಟ್ ಟು ಪೆನ್ಸಿಲ್ ಬಾಕ್ಸ್.